ಹೊಳೆನರಸೀಪುರ ಪಟ್ಟಣದ ರಸ್ತೆಗಳಲ್ಲಿ ಅನಾವಶ್ಯಕವಾಗಿ ಓಡಾಡುತ್ತಿದ್ದ ಬೈಕ್ ಸವಾರರ ವಾಹನಗಳನ್ನು ಪೊಲೀಸ್ ಸಿಬ್ಬಂದಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಸುಮ್ಮನೆ ಬಿಡದೆ ದಂಡ ವಿಧಿಸುವ ಮೂಲಕ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲೆಲ್ಲಿಂದಲೂ ಬೈಕ್ ಚಾಲನೆ ಮಾಡಿಕೊಂಡು ಬಂದ ಜನರು ಪೊಲೀಸರ ಕೈಗೆ ಸಿಕ್ಕಿ ಗೋಳಾಟವಾಡುತ್ತಿದ್ದ ದೃಶ್ಯ ಕಂಡುಬಂತು. ಕೆಲವು ಮಂದಿ ಆಸ್ಪತ್ರೆಗೆ, ಇನ್ನು ಹಲವು ಜನ ವೈಯಕ್ತಿಕ ಕಾರಣಗಳಿಗೆ ಓಡಾಡುವ ಪರಿಪಾಠ ಮಾಮೂಲಿನಂತೆ ಗೋಚರಿಸಿತು. ಪೊಲೀಸ್ ಸಿಬ್ಬಂದಿ ಅನಗತ್ಯವಾಗಿ ಓಡಾಡುತ್ತಿದ್ದ ಬೈಕ್ಗಳನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿ ದಂಡ ವಿಧಿಸಿ ಎಚ್ಚರಿಕೆ ನೀಡುವ ಕೆಲಸ ಉತ್ತಮವಾದದೆ. ಆದರೆ ₹500ವರೆಗೆ ದುಬಾರಿ ದಂಡ ವಿಧಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಅಳಲು ತೋಡಿಕೊಂಡರು. ಸಾರ್ವಜನಿಕರ ಹತ್ತಿರ ಎಲ್ಲರಲ್ಲೂ ಹಣವಿರುವುದಿಲ್ಲ. ಅದನ್ನರಿತು ಕರ್ತವ್ಯ ನಿರ್ವಹಿಸುವ ಮೂಲಕ ಜನರ ಮನ್ನಣೆ ಗಳಿಸುವುದು ಇಂತಹ ಸಮಯದಲ್ಲಿ ಅತ್ಯವಶ್ಯಕವಾಗಿದೆ ಎಂದು ಪೊಲೀಸ್ ಠಾಣೆಯ ಸಿಬ್ಬಂದಿಯ ವರ್ತನೆಗೆ ನಾಗರಿಕರು ಬೇಸರ ಹೊರಹಾಕಿದ್ದಾರೆ. ವಸಂತಯ್ಯ, ವಿಪೋ ನ್ಯೂಸ್, ಹೊಳೆನರಸೀಪುರ. ಮುಂಜಾಗ್ರತಾ ಕ್ರಮವಾಗಿ ಯಾವುದೂ ಕ್ರಮ ತಗೋತಾ ಇಲ್ಲ. ಎಷ್ಟೇ ಅಧಿಕಾರಿಗಳು ಅವರ ಕರ್ತವ್ಯವನ್ನು ಚಾಚು ತಪ್ಪದೆ ಮಾಡ್ಕೊಂಬರ್ತಾ ಇದ್ದಾರೆ. ಮೊದಲನೇ ಅಲೆ ಬಂತು, ಆವಾಗ ನಮ್ಮ ಜನಗಳಿಗೆ ಏನೂ ಕಾಣಿಸ್ಲಿಲ್ಲ, ಅದು ಅಸಡ್ಡೆ ಅನ್ನೋ ಮಟ್ಟದಲ್ಲಿ ಬಂದಿತ್ತು. ಈಗ ಎರಡನೇ ಅಲೆ ಬಂದರೂ ಸಹಿತ ನಮ್ಮಲ್ಲಿ ಜಾಗರೂಕತೆ ಮೂಡಲಿಲ್ಲ ಅಂದರೆ ಅಧಿಕಾರಿಗಳು ಸಹ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಮಾಸ್ಕ್ ಹಾಕ್ಕೊಂಡು ಓಡಾಡಿ ಇದು ಬಂದಿದ್ದರೆ ನಮ್ಮ ಗುಂಪಾಗಿ ಕೂರಬೇಡಿ, ನಿಲ್ಲಬೇಡಿ ಅಂತೇಳಿ ಅವರ ಶ್ರದ್ಧೆ, ಅವರ ಕೆಲಸ, ಅವರ ಪ್ರಾಣದ ಮೇಲೆ ಒತ್ತೆ ಇಟ್ಟು ಈ ಸಾರ್ವಜನಿಕರ ಕೆಲಸ ಮಾಡ್ತಾ ಇದ್ದು ಸಹಿತ ನಮ್ಮ ಜನಗಳು ಅವರ ಅರಿವಿಲ್ಲದೆ ಬೇಕಾಬಿಟ್ಟು ಅವರ ಇದನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಆಗ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ತುಂಬ ಬಹಳ ಅನಾನುಕೂಲ ಆಗ್ತಾ ಇದೆ. ಕೆಲವರು ವ್ಯಾಪಾರಸ್ಥರುಗಳಿಗೂ ಕೂಡ ತೊಂದರೆ ಆಗ್ತಾ ಇದೆ. ಆದರೆ ತೊಂದರೆ ಆಗ್ತಾ ಇದೆ ಅಂದ್ಬಿಟ್ಟು ಪ್ರಾಣಕ್ಕಿಂತ ವ್ಯವಹಾರ ಮುಖ್ಯ ಅಲ್ಲ. ನಮ್ಮ ಪ್ರಾಣನ ನಾವೇ ಜಾಗರೂಕತೆಯಿಂದ ಉಳಿಸ್ಕೋಬೇಕು. ಹಾಗಾಗಿ ನಮ್ಮ ಸಾರ್ವಜನಿಕರು ಎಲ್ಲರೂ ಇದನ್ನು ಚಾಚು ತಪ್ಪದೆ